ನ್ಯೂಸ್ಗೆ ಸ್ವಾಗತ. ನಾನು ಸುನೀತಾ ಮಂಜುನಾಥ್. ವಿಶ್ವದಾದ್ಯಂತ ಮರಣ ಮೃದಂಗ ಬಾಧಿಸುತ್ತಿರುವ ಕೊರೋನಾ ವೈರಸ್ ನಿರ್ಮೂಲನೆ ಹಾಗೂ ವಿಶ್ವಶಾಂತಿ ಲೋಕ ಕಲ್ಯಾಣಕ್ಕಾಗಿ ಜನತೆ ಜಾತಿ ಧರ್ಮ ಭೇದ ಮರೆತು ಹಣತೆ ದೀಪ ಬೆಳಗುವ ಮೂಲಕ ಒಗ್ಗಟ್ಟು ಪ್ರದರ್ಶಿಸಿದ್ದಾರೆ. ಈ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ನೀಡಿದ ಕರೆಗೆ ಒಟ್ಟಾಗಿ ಜನತೆ ಕೈಜೋಡಿಸಿದ್ದಾರೆ. ದೀಪ ಬೆಳಗಿಸುವ ಪ್ರಧಾನಿ ಆಂದೋಲನಕ್ಕೆ ದೇಶದಾದ್ಯಂತ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ. ಜಾತಿ ಧರ್ಮ ಪಂಗಡ ಬಿಟ್ಟು ಒಟ್ಟಾದ ದೇಶದ ಜನತೆ ಕೊರೋನಾ ವಿರುದ್ಧ ಭಾರತ ಸಾರಿದ ಸಮರಕ್ಕೆ ದೀಪ ಬೆಳಗಿಸುವ ಮೂಲಕ ಒಗ್ಗಟ್ಟಿನ ಮಂತ್ರ ಜಪಿಸಿದ್ದಾರೆ. ದೇಶದಾದ್ಯಂತ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಪ್ರಧಾನಿ ಮೋದಿಯ ಕರೆಗೆ ಓಗೊಟ್ಟು ಮಹಾಮಾರಿ ವಿರುದ್ಧ ಸಮರಕ್ಕೆ ಸಾಥ್ ನೀಡಿದ್ದಾರೆ. ದೇಶದ ಹಳ್ಳಿಗಳಿಂದ ಹಿಡಿದು ಮಹಾನಗರಗಳವರೆಗೂ ಮಕ್ಕಳು ಮಹಿಳೆಯರು ಹೊಸ್ತಿಲಲ್ಲಿ ದೀಪ ಬೆಳಗಿಸಿದ್ರೆ, ಯುವಕರು ಹಿರಿಯರು ಮೊಬೈಲ್ ಬೆಳಕನ್ನು ಹಾಯಿಸುವ ಮೂಲಕ ಚಿತ್ತಾರ ಬಿಡಿಸಿ ಒಗ್ಗಟ್ಟು ಪ್ರದರ್ಶಿಸಿದ್ರು. ಕೊರೋನಾ ವೈರಸ್ನ ಹಾವಳಿಯಿಂದ ದೇಶದಲ್ಲಿ ಅಂಧಕಾರ ಉಂಟಾಗಿದೆ. ಈ ಅಂಧಕಾರಕ್ಕೆ ಬೆಳಕಿನ ಶಕ್ತಿ ಪರಿಚಯಿಸಬೇಕಿದೆ. ಇದಕ್ಕಾಗಿ ಎಲ್ಲರೂ ಇಂದು ರಾತ್ರಿ 9 ಗಂಟೆಗೆ 9 ನಿಮಿಷ ದೀಪ ಬೆಳಗಿ ಎಂದು ಪ್ರಧಾನಿ ಮೋದಿ ದೇಶದ ಜನರಿಗೆ ಕರೆ ನೀಡಿದರು. बोलो भारत माता की